ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಬ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ, ಹೇಗಿದ್ದೀರಾ? ಆ್ಯಂಡ್ ಇವತ್ತು ಬಂದು 28 ಡಿಸೆಂಬರ್. ಸೊ ಇನ್ನು ಹೊಸ ವರ್ಷಕ್ಕೆ 2 ದಿನ ಇದೆ, ಬಾಕಿ ಇದೆ. ಆ್ಯಂಡ್ ಇವತ್ತು ಬಂದು ಡಿಸೆಂಬರ್ 28 ಮಂಡೇ. ಸೊ ನಮ್ಮ ಊರು ಜಾತ್ರೆ ಇವತ್ತು. ಸೊ ನಮ್ಮೂರು ಜಾತ್ರೆ ಇವತ್ತು, ಹಾಗಾಗಿ ಎಲ್ಲರೂ ತುಂಬಾ ಎಕ್ಸೈಟ್ ಆಗಿದ್ದೀವಿ. ನಿನ್ನೆ ಮತ್ತೆ ಇವತ್ತು 27 ಮತ್ತು 28. ಸೊ ಇವತ್ತು ಮಧ್ಯಾಹ್ನ ಪೂಜೆ ಎಲ್ಲ ಇದೆ. ಸೊ ಅದಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಆ್ಯಂಡ್ ಮಕ್ಕಳೆಲ್ಲ ರೆಡಿ ಆಗ್ತಿದ್ದಾರೆ. ನನ್ನ ಸ್ನಾನ ಎಲ್ಲ ಆಯಿತು. ಆ್ಯಂಡ್ ಇವತ್ತು ನಮ್ಮ ಮನೆಯಿಂದ ಅಮ್ಮ ಕೂಡ ಬರ್ತಾ ಇದ್ದಾರೆ. ಮೇ ಬಿ ಅಮ್ಮ ಬರ್ತಾರೆ ಅಂತ ಅನಿಸುತ್ತೆ. ಸೊ ಅದಕ್ಕೆಲ್ಲ ತುಂಬ ಖುಷಿಯಾಗಿದೆ. ಸೊ ನಿಮಗೂ ಕೂಡ ನಮ್ಮ ಊರು ಜಾತ್ರೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡಿ ಇವತ್ತಿನ ವಿಡಿಯೋ. ಫ್ರೆಂಡ್ಸ್, ಇದು ನಾನು ಜಾತ್ರೆಗೆ ಅಂತ ಹೇಳಿ ತಗೊಂಡಿರೋ ಸ್ಯಾರಿ ಆನ್ಲೈನಲ್ಲಿ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಮೆಟೀರಿಯಲ್ ವೈಸ್ ಆಗಿರ್ಬೋದು, ತುಂಬಾ ಇಷ್ಟ ಆಯಿತು ನನಗೆ. ತುಂಬಾ ಲೈಟ್ ವೇಟ್ ಇದೆ. ಮಕ್ಕಳನ್ನೆಲ್ಲ ಕ್ಯಾರಿ ಮಾಡುವಾಗ ಈ ಸ್ಯಾರಿ ಅಂತೂ ತುಂಬಾ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಹಾಗೆ ತುಂಬಾ ಲೈಟ್ ವೇಟ್ ಸ್ಯಾರಿ ಇದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಬ್ಲೌಸ್ ಪಿಂಕಲ್ಲಿದೆ. ಆ್ಯಂಡ್ ತುಂಬಾ ಇಷ್ಟ ಆಯಿತು ನನಗೆ ಈ ಸ್ಯಾರಿ. ಸೊ ಈ ಪ್ರೈಸ್ ಬಂದು ಜಸ್ಟ್ 500 ರುಪೀಸ್. ಇದಕ್ಕೆ ಡೆಲಿವರಿ ಚಾರ್ಜಸ್ ಕೂಡ ಇನ್ಕ್ಲೂಡ್ ಆಗಿ 500 ರುಪೀಸ್. ನಿಮ್ಗೆ ಯಾರಿಗಾದರೂ ಬೈ ಮಾಡೋ ಪ್ಲ್ಯಾನ್ ಇದ್ದರೆ ನನಗೆ ಮೆಸೇಜ್ ಮಾಡಿ. ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಸೊ ಅದಕ್ಕೆ ನನಗೆ ಮೆಸೇಜ್ ಮಾಡಿ ನೀವು ಕೂಡ ಆರ್ಡ್ರ್ ಮಾಡ್ಬೋದು. ಇದರಲ್ಲಿ ಕಲರ್ಸ್ ಕೂಡ ತುಂಬ ಕಲರ್ಸ್ ಇದೆ. ಒಂದು 4 to 5 ಕಲರ್ಸ್ ಅವೈಲೇಬಲ್ ಇದೆ. ಎಲ್ಲ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಿಗಾದರೂ ಪ್ಲ್ಯಾನ್ ಇದ್ದರೆ ನನಗೆ ತಿಳಿಸಿ. ನಾವೆಲ್ಲರೂ ರೆಡಿಯಾಗಿ ಆಯಿತು ಫ್ರೆಂಡ್ಸ್. ಸೊ ಈಗ ಜಾತ್ರೆಗೆ ಹೊರಡ್ತಾ ಇದ್ದೀವಿ. ರಸ್ತೆ ಎರಡು ಬದಿ ಕೂಡ ಕೇಸರಿ ರಿಬ್ಬನ್ಸ್ ಎಲ್ಲ ಕಟ್ಟಿದ್ದಾರೆ. ತುಂಬ ನೋಡುವಾಗಲೇ ಖುಷಿ ಆಗ್ತಾ ಇದೆ. ಟೆಂಪಲ್ ಜಸ್ಟ್ ಒಂದು 5-10 ಮಿನಿಟ್ಸ್ ಇದೆ ಅಷ್ಟೇ. ರೀಚ್ ಆದ್ವಿ. ಈಗ ಪಾನಕ ಕುಡಿತಾ ಇದ್ದೀವಿ. ಪಾನಕ ಅಂತೂ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನ ಬಂದಿದ್ದು ವಿಷ್ಣುಮೂರ್ತಿ ದೇವಸ್ಥಾನ. ಇದಕ್ಕಿಂತ ಮುಂಚೆ ಕೂಡ ನನ್ನ ವ್ಲಾಗಲ್ಲೇ ನಾನು ತೋರಿಸಿರ್ತೀನಿ. ವಿಷ್ಣುಮೂರ್ತಿ ದೇವಸ್ಥಾನ ಇದು. ಸೊ ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತೆ. ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ನೋಡ್ಬೋದು ನಿಮಗೆ. देखिए ರದ್ದನಿಗಂತೂ ಎಲ್ಲಿ ಹೋದ್ರು ಆಟನೇ ಅವಳಿಗೆ. ನಾವಂತೂ ದೇವಸ್ಥಾನ ಎಲ್ಲ ಒಳಗೆ ಹೋಗಿ ಪ್ರಸಾದ ಎಲ್ಲ ತಗೊಂಡು, ಆಮೇಲೆ ಅನ್ನದಾನ ಕೂಡ ಇತ್ತು. ಊಟ ಎಲ್ಲ ಮಾಡಿ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿ ಇನ್ನು ಮನೆಗೆ ಹೊರಡ್ತಾ ಇದ್ದೀವಿ. ಇನ್ನು ಸಂಜೆ ಕೂಡ ಬರೋದಿದೆ. ಹಾಗಾಗಿ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಸಂಜೆ ಬರಬೇಕು ಮತ್ತೆ. ಮನೆಗೆ ಬಂದಮೇಲೆ ಅಮ್ಮನ ಎಲ್ಲ ಕರ್ಕೊಂಡು ಒಂದ್ಸಲ ತೋಟಕ್ಕೆಲ್ಲ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ಈಗ ಸಂಜೆ ಹೊರಡ್ತಾ ಇದ್ದೀವಿ ಜಾತ್ರೆಗೆ. ಸಂಜೆ ರಾತ್ರಿ ಟೈಮಲ್ಲಿ ಜಾತ್ರೆ ಅಂದರೆ ಖುಷಿಯಾಗುತ್ತೆ. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿರುತ್ತೆ. ತುಂಬಾ ಖುಷಿಯಾಗುತ್ತೆ ಹೋಗೋದಕ್ಕೆ. ಮಕ್ಕಳಿಗಂತೂ ಫುಲ್ ಖುಷಿ. ಹೃದಯ ಕೂಡ ಇದ್ದಾಳೆ, ಅಮ್ಮ ಅತ್ತೆ ಎಲ್ಲ ಇದ್ದೀವಿ. ಒಟ್ಟಿಗೆಲ್ಲರೂ ಜಾತ್ರೆಗೆ ಹೋಗ್ತಾ ಇದ್ದೀವಿ ರಾತ್ರಿ.
ಫ್ರೆಂಡ್ಸ್ ಹೇಗಿದೆ ನೋಡಿ, ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಿಲ್ಲ ಅಂದರೆ ಲೈಕ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 2 ದಿನ ಜಾತ್ರೆ ಇರುತ್ತೆ, ಸಂಡೇ ಮತ್ತು ಮಂಡೇ. ಇವತ್ತು ಮಂಡೇ ರಾತ್ರಿಯೇ ತುಂಬಾ ಗ್ರ್ಯಾಂಡಾಗಿರೋದು, ಬಟ್ಟಲು ಕಾಣಿಕೆ ಅಂತ ಹೇಳ್ತೀವಿ, ಅದೆಲ್ಲ ಬಂದು ಇರೋದು ರಾತ್ರಿಯೇ. ಸೊ ಇವತ್ತಿಗೆ ಲಾಸ್ಟ್ ಆಗುತ್ತೆ ಜಾತ್ರೆ. ಇದು ಬಂದು ಕೊಡಿಮರ, ಗೊತ್ತಿರುತ್ತೆ ನಿಮಗೆ. ಇಲ್ಲಿ ಅಡಿಕೆ, ಪಿಂಗಾರ ಎಲ್ಲ ಹಾಕಿ ಚೆನ್ನಾಗಿ ಸಿಂಗಾರ ಮಾಡಿದ್ದಾರೆ. ಅಲ್ಲಿ ಜಾತ್ರೆ ಆಗ್ತಾ ಇದೆ ದೇವಸ್ಥಾನದಲ್ಲಿ. ನಾವು ಈ ಕಡೆ ಬಂದ್ವಿ. ಇಲ್ಲಿ ನೃತ್ಯ ನೋಡಿ, ಸ್ಟೇಜ್ ನೋಡಿ ಸ್ಟೇಜಿಗೆ ಹೋಗೋಣ ಅಂತ ಹೇಳಿದ್ಲು. ಸ್ಟೇಜಿಗೆ ಫಸ್ಟ್ ಟೈಮ್ ಹತ್ತಾ ಇದ್ದಾಳೆ ನೃತ್ಯ. ಸ್ಟೇಜ್ ಎಲ್ಲ ಈ ಸಲ ಬಂದು ತುಂಬಾ ಖಾಲಿ ಇದೆ, ಯಾವುದೇ ಫಂಕ್ಷನ್ಸ್ ಇಲ್ಲ. ಇಲ್ಲಾಂದರೆ ವರ್ಷಲು ಮಕ್ಕಳದೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ. ಈ ವರ್ಷ ಕೊರೋನಾ ಇರೋದ್ರಿಂದ ಆ ಥರ ಫಂಕ್ಷನ್ಸ್ ಯಾವುದೂ ಇಲ್ಲ. ಅಟ್ಲೀಸ್ಟ್ ಇನ್ನು ನೆಕ್ಸ್ಟ್ ಇಯರ್ ಆದರೂ ಇರಲಿ ಅಂತ, ಆದಷ್ಟು ಬೇಗ ಕೊರೋನಾ ಎಲ್ಲ ಹೋಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ರದ್ದನಿಗಂತೂ ತುಂಬಾ ಖುಷಿಯಾಗಿದೆ. ಸ್ಟೇಜಲ್ಲಿ ತುಂಬ ಹೊತ್ತು ಅವಳು, ಧೃತಿ, ಧನ್ವಿತ್ ಎಲ್ಲ ತುಂಬಾ ಆಟ ಆಡ್ತಾ ಇದ್ರು. ನಾವು ಬಂದು ಇಲ್ಲಿ ಕೆಳಗೆ ಒಂದು ಗ್ರೌಂಡ್ ಇದೆ, ತುಂಬ ದೊಡ್ಡ ಗ್ರೌಂಡು ದೇವಸ್ಥಾನದ ಕೆಳಗೆ. ಅಲ್ಲಿಂದ ಜಾತ್ರೆ ನೋಡ್ತಾ ಇದ್ದೀವಿ. ಸೊ ಅಲ್ಲಿ ನೋಡ್ಬೋದು ನಿಮಗೆ ಮೇಲೆ ಬಲಿ ಎಲ್ಲ ಆಗ್ತಾ ಇದೆ. 8 ರಿಂದ 9 ಬಲಿ ಇರುತ್ತೆ. ಇಲ್ಲಿಂದ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋದು ವಿಷ್ಣುಮೂರ್ತಿ ದೇವರು. ಈಗ ಜಾತ್ರೆ ಎಲ್ಲ ಆಗಿದೆ. ಈಗ ದೇವರನ್ನು ಗುಡಿ ಒಳಗೆ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಗುಡಿ ಒಳಗೆ ದೇವ್ರನ್ನ ತಗೊಂಡು ಹೋಗ್ತಾ ಇದ್ದಾರೆ. ಜಾತ್ರೆ ಇಲ್ಲಿಗೆ ಮುಗೀತು. ನೀವು ಕೂಡ ನಮ್ಮೂರ ಜಾತ್ರೆ ನೋಡಿ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.